ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಉಳ್ಳಾಳ ವಲಯ ತಿರಂಗ ಟ್ರಸ್ಟ್ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ರೆಡ್ ಕ್ರಾಸ್ ಸೊಸೈಟಿ ವತಿಯಿಂದ ರಕ್ತದಾನ ಶಿಬಿರ ಕುತ್ತಾರು ದುರ್ಗಾವಾಹಿನಿ ಮಹಿಳಾ ಮಂಡಳಿ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ ಶಿಬಿರದ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಂತಿ 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 ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಸುಖ ಸಂಪದ ಬ್ರಹ್ಮ ದೀಪೋ ಹರತಿ ಪಾಪಾನಿ ದಿವ್ಯ ದೀಪೋ ನಮೋಸ್ತುತೆ. ನಂತರ ಮಾತನಾಡಿದ ಅವರು, ನಾವು ಸಂಘಟನಾತ್ಮಕವಾಗಿ ಇದ್ರೆ ಸಂಘಶಕ್ತಿ ಸರ್ವಶಕ್ತಿ ಮೂಲಕ ನಾವು ಬಲಿಷ್ಠವಾಗಿರಲು ಸಾಧ್ಯ. ಒಂದು ಧ್ವನಿವರ್ಧಕದ ಕಾರ್ಮಿಕರಿಗೂ ಹಾಗೂ ಮಾಲಕರಿಗೂ ಸಂಘಟನೆಯ ಅಗತ್ಯವಿದೆ. ಈ ಮೂಲಕ ಹೆಚ್ಚು ಹೆಚ್ಚು ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿ ಸಂಘಟನೆಯಾಗಿ ಬೆಳೆಯಲಿ ಅಂತ ಹೇಳಿದರು. ಸಂಘಟನಾ ಶಕ್ತಿ ಇತ್ತನಂದಾಂಡ ಆ ಸಂಘಟನೆ ಏಪಲ ಬುಲ ಎಂದು ಬರ್ಪಣೋದು ಅಂಚಾದುಪ್ಪನಗ ಕಿನ್ಯ ಪ್ರಾಯಡಿ ಎಂಕಲ್ಲ ತೆರೆಯೊಂದು ಬತ್ತೇನೇ ಸತ್ಯ. ಸಂಘಶಕ್ತಿ ಸರ್ವಶಕ್ತಿ ಅವೇ ಸಂಘಟನೆ ಆದುಪ್ಪಡು. ಇನ್ನಿನ ಮತ್ತೂ ಒಂದಲ್ಲ ಬೇತೆ ಬೇತೆ ರೀತಿಯ ಸಂಘಟನಾತ್ಮಕ ಚಟುವಟಿಕೆ ಕೇವಲ ಸಾಮಾಜಿಕವಾದ ಶೈಕ್ಷಣಿಕವಾದ ಸಾಂಸ್ಕೃತಿಕವಾದ ಮಾತ್ರ ಅತ್ತಂದೆ ತಂಕು ನುಪ್ಪು ಕೊರ್ಪುನಂಚಿನ ಆ ಬೇಲೆದ ಒಟ್ಟುಗುಲ ಸಂಘಟನಾತ್ಮಕವಾದ ವಿತ್ ಕಾಂಪಿಟೇಷನ್ ಪನ್ಯಾರ ಇಷ್ಟಪಡುವೆ. ದಯಪನ್ನಗ ಓಲು ಸ್ಪರ್ಧೆ ಉಂಡ ಅವಳು ಏಪಲ್ಲ ಕಾಂಪಿಟೇಷನ್ ಹೆಲ್ದಿ ಆದುಪ್ಪುಣಿಗೆ ಧನಾತ್ಮಕ ಸ್ಪರ್ಧೆಯಲ್ಲೂ ಪನ್ಪ ಧನಾತ್ಮಕ ಚಿಂತನೆದೊಟ್ಟಿಗೂ ಧನಾತ್ಮಕ ಸ್ಪರ್ಧೆಯಲ್ಲಿ ಇತ್ತಂದಾಂಡ ಆಯನ ಬಿಸ್ನೆಸ್ ಅತ್ತಂಡು ಮನ್ಪುನ ಕಜ್ಜ ಉತ್ತರೋತ್ತರ ಬೆಳವಣಿಗೆ ಆಪಣನು ಅಂಚಿನ ಸಂದರ್ಭಡು ಕೆಲವು ದಿನೋಡ್ದಿಂಚತ್ತು ಒಂದಲ್ಲ ಬೇತೆ ಬೇತೆ ಸಂಘಟನಾತ್ಮಕವಾಯಿನಂಚಿನ ಒಂದು ಜಾತು ಇಂಚಿನ ಕಜ್ಜಲು ಸಮಾಜಗೆ ಅರ್ಪಣೆ ಆವೊಂದುಂಡು. ಉಳ್ಳಾಲ ಪೊಲೀಸ್ ಠಾಣಾ ನಿರೀಕ್ಷಕ ಸಂದೀಪ್ ಜಿಎಸ್ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಾವು ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಧ್ವನಿವರ್ಧಕ ಪಾತ್ರ ಮುಖ್ಯವಾಗಿರುತ್ತೆ. ಸಮಾಜ ಅವರ ಕಾರ್ಯವನ್ನ ಗುರುತಿಸಬೇಕಾಗಿದೆ. ಧ್ವನಿವರ್ಧಕ ಹಾಗೂ ದೀಪಾಲಂಕಾರದವರು ಸಂಘಟಿತವಾಗಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಮಾಜ ಗುರುತಿಸಲಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ, ಸರ್ಕಾರಿ ಉದ್ಯೋಗದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಸೇರಿದಂತೆ ಮುಂತಾದ ಅರ್ಥಪೂರ್ಣ ಕಾರ್ಯಕ್ರಮಗಳು ನಿಮ್ಮ ಸಂಘದಿಂದಾಗಲಿ ಅಂತ ಶುಭ ಹಾರೈಸಿದರು. ಆ ಒಂದು ಕಾರ್ಯಕ್ರಮದ ಒಂದು ಇದು ಮಾತ್ರ ಗೊತ್ತಾಗ್ತದೆ ಆಮೇಲೆ ಬಂದಾಗ. ಅದರ ಹಿನ್ನೆಲೆಯಲ್ಲಿ ಅವರ ದೀಪಾಲಂಕಾರಕ್ಕಾಗಲಿ ಧ್ವನಿವರ್ಧಕ್ಕಾಗಲಿ ಒಳ್ಳೆಯ ಹಿನ್ನೆಲೆಯ ಕೆಲಸವನ್ನು ಮಾಡಿರ್ತಾರೆ. ಅದೇ ರೀತಿ ಇವರು ಸಮಾಜಕ್ಕೆ ಒಂದು ಬೆಳಕನ್ನು ಚೆಲ್ಲುವ ಒಂದು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಸ್ವಾಗತಾರ್ಹ. ಇಂಥ ಅನೇಕ ಕೆಲಸಗಳನ್ನು ಅವರು ಮಾಡಲಿ, ಆರೋಗ್ಯ ಶಿಬಿರವನ್ನು ಮಾಡಲಿ, ಆಮೇಲೆ ಹುಡುಗರಿಗೆ DL ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ, ಮತ್ತು ಪರೀಕ್ಷೆಗಳಿಗೆ ಹುಡುಗರಿಗೆ ಒಂದು ತರಬೇತಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿ. ಅವರೆಲ್ಲ ಸಮಾಜಮುಖಿ ಕೆಲಸಕ್ಕೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಂಪೂರ್ಣ ಸಹಕಾರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭ ನೂತನ ಸದಸ್ಯರಿಗೆ ಸಂಘದ ಗುರುತಿನ ಚೀಟಿ ವಿತರಿಸಲಾಯಿತು. ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಜಿಲ್ಲಾಧ್ಯಕ್ಷ ರಾಜಶೇಖರ್ ಶೆಟ್ಟಿ ಕುರ್ತಮುಗೇರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಉಳ್ಳಾಲ ವಲಯ ಸುಮಾರು 3 ತಿಂಗಳಿನಿಂದ ನಿರಂತರ ಸಮಾಜಮುಖಿ ಕಾರ್ಯವನ್ನ ಮಾಡ್ತಾ ಬಂದಿದೆ. ಸಂಘದ ಬೆಳವಣಿಗೆಗೆ ಪೂರಕವಾಗಿದೆ ಅಂತ ಹೇಳಿದರು. 3 ತಿಂಗಳಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮಗೆ ಬಹಳ ಹೆಮ್ಮೆಯ ವಿಷಯ. ನಮ್ಮ ಮಂಗಳೂರು ತಾಲೂಕಿಗೆ ಇನ್ನು ಹೆಮ್ಮೆಯ ವಿಷಯ. ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೆ ಒಂದು ಸಹಾಯವಾಗಲೆಂದು ಕೇಳಿಕೊಳ್ಳುತ್ತಾ ನನಗೆ ಈಗ ಮಾತನಾಡುವ ಅವಕಾಶ ಕೊಟ್ಟ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಉಳ್ಳಾಲ ವಲಯ ಇವರೆಲ್ಲ ಸದಸ್ಯರಿಗೂ ನಾನು ನಮಸ್ಕರಿಸ್ತಾ. ಮಂಗಳೂರು ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ಕ್ಷೇಮನಿಧಿ ಬಗ್ಗೆ ಮಾಹಿತಿ ನೀಡಿದರು. ಈ ವೇಳೆ ಉಳ್ಳಾಲ ವಲಯಾಧ್ಯಕ್ಷ ವಿನೋದ್ ಕುಂಪಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ರೆಡ್ ಕ್ರಾಸ್ ಸೊಸೈಟಿ ರಕ್ತನಿಧಿ ಮುಖ್ಯಸ್ಥ ಪ್ರವೀಣ್ ಕುಮಾರ್, ಉಳ್ಳಾಲ ವಲಯ ಉಪಾಧ್ಯಕ್ಷ ಗಣೇಶ್ SGK ಕೊಲ್ಯ, ಉಳ್ಳಾಲ ವಲಯ ಗೌರವಾಧ್ಯಕ್ಷ ಉಮನಾಥ್ ಉಳ್ಳಾಲ, ಗೋಪಾಲ್ ಗಟ್ಟಿ ಪಿಲಾರ್, ವಿಜೆ ಮನೋಜ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, V4 ನ್ಯೂಸ್, ಉಳ್ಳಾಲ.